ಪರಿಷತ್ತಿನ ಭೂಮಿ ಪೂಜೆ ಕಟ್ಟಡದ್ದು. ಆ ಸಂದರ್ಭದಲ್ಲಿ ಅರುಣ್ ಕುಮಾರ್ ಗೊತ್ತಿಲ್ಲ ಅಲ್ಲಿಗೆ ಬಂದಿದ್ದರು. ಬಂದಾಗ ಅವರಿಗೇನೋ ಒಂದು ಅವರನ್ನು ಬರೋದು ಬೇಡ ಅಂತೇಳಿ ತಡೆ ಹಿಡಿಯುವಂಥ ಕೆಲಸ ಕೆಲವರಿಂದ ಆಗಿದೆ ಅಂತೇಳಿ ಅದಕ್ಕೆ ನೋಡಿ, ವಿಶ್ವ ಹಿಂದೂ ಪರಿಷತ್ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಹಿಂದೂಗಳನ್ನು ಒಟ್ಟು ಸೇರಿಸಿಕೊಂಡು ಹೋಗುವಂಥ ಒಂದು ಏಕೈಕ ಸಂಘಟನೆ, ಅದರಲ್ಲಿ ಎರಡು ಮಾತೇ ಇಲ್ಲ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಸಂಘ 100ನೇ ವರ್ಷಕ್ಕೆ ಇರ್ತಕ್ಕಂಥ ಸಂದರ್ಭ, ಅತ್ಯಂತ ಆಳವಾಗಿರ್ತಕ್ಕಂಥ ಸಂಘದ ಬೇರು, ಸಂಘ ದೊಡ್ಡ ವಿಶಾಲವಾಗಿ ಬೆಳೆದಿರ್ತಕ್ಕಂಥ ಜಾಗ ಇದ್ದರೆ ಅದು ಜಗತ್ತಿನಲ್ಲಿ ಅದು ದಕ್ಷಿಣ ಕನ್ನಡ ಜಿಲ್ಲೆ, ಅದು ವಿಶೇಷವಾಗಿ ಸುಳ್ಯ ಪುತ್ತೂರು ಭಾಗ. ಇಲ್ಲಿ ಸಂಘಟನೆಗೆ, ಸಂಘಕ್ಕೆ, ಸಂಘ ಪರಿವಾರದ ಸಂಘಟನೆಗಳಿಗೆ ಅದರದ್ದೇ ಆಗಿರ್ತಕ್ಕಂಥ ಒಂದು ಚೌಕಟ್ಟು, ಅದರದ್ದೇ ಆಗಿರ್ತಕ್ಕಂಥ ನೀತಿ ನಿಯಮಗಳು, ಅದರದ್ದೇ ಆಗಿರ್ತಕ್ಕಂಥ ಬದ್ಧತೆಗಳು, ಅದರದ್ದೇ ಆಗಿರ್ತಕ್ಕಂಥ ವ್ಯವಸ್ಥೆಗಳು ಅಂತ ಹೇಳುವಂಥದ್ದು ಇದೆ. ಇವತ್ತು ವಿಶ್ವ ಹಿಂದೂ ಪರಿಷತ್ ಪುತ್ತೂರು ಜಿಲ್ಲೆಯ ಈ ಕಾರ್ಯಾಲಯದ ಶಂಕುಸ್ಥಾಪನೆಗೆ ಎಲ್ಲ ಹಿಂದೂಗಳನ್ನು ಬರಲಿಕ್ಕೆ ಅದರಲ್ಲೇನೂ ಆಕ್ಷೇಪಗಳಿರಲಿಲ್ಲ. ಆದರೆ ಕಳೆದ ಪುತ್ತೂರು ವಿಧಾನಸಭಾ ಚುನಾವಣೆಯ ನಂತರ ಪುತ್ತೂರಿನಲ್ಲಿ ನಡೆದಿರ್ತಕ್ಕಂಥ ಸ್ವಾರ್ಥ ರಾಜಕಾರಣದ ಹೆಸರಿನಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನು ಗಮನಿಸಿದಾಗ ಒಂದಷ್ಟು ಸಾಮಾಜಿಕ ಜಾಲತಾಣಗಳಿರ್ಬೋದು, ಒಂದಷ್ಟು ಹೇಳಿಕೆಗಳಲ್ಲಿರ್ಬೋದು, ನೂರಾರು ಕಾರ್ಯಕರ್ತರ ನಿಸ್ವಾರ್ಥ ಕಾರ್ಯಕರ್ತರ ಭಾವನೆಗಳಿಗೆ ಧಕ್ಕೆ ಆಗಿರ್ತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ. ಸಹಜವಾಗಿ ಸಂಘಟನೆಗೆ, ಸಂಘಕ್ಕೆ, ಸಂಘದ ಕಾರ್ಯಕರ್ತರಿಗೆ ಅತ್ಯಂತ ಕೆಟ್ಟ ಶಬ್ದಗಳಲ್ಲಿ ಟೀಕೆ ಟಿಪ್ಪಣಿಗಳನ್ನು ಮಾಡಿದಾಗ ಒಬ್ಬ ನಿಸ್ವಾರ್ಥ ಪ್ರಾಮಾಣಿಕ ಕಾರ್ಯಕರ್ತನಿಗೆ ಏನು ಅನ್ನಿಸ್ತದೆ ಅಂತ ಕೇಳಿದರೆ, ನಾವು ಇಷ್ಟು ಸಂಘಟನೆಯಲ್ಲಿ ಒಂದು ಚೌಕಟ್ಟಿನಲ್ಲಿ, ಒಂದು ವ್ಯವಸ್ಥೆಯಲ್ಲಿ ದುಡಿದಾಗ ಇಡೀ ಪುತ್ತೂರಿನ ಅಥವಾ ಎಲ್ಲ ದಕ್ಷಿಣ ಕನ್ನಡ ಕರ್ನಾಟಕದ ಜನತೆಗೆ ಗೊತ್ತಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ಏನು, ವಿಶ್ವ ಹಿಂದೂ ಪರಿಷತ್ ಅಂದರೆ ಏನು ಉದ್ದೇಶವನ್ನು ಇಟ್ಟುಕೊಂಡು ಕೆಲಸ ಮಾಡ್ತಾ ಇದೆ ಅಂತ ಕಾರ್ಯಕರ್ತನಿಗೂ ಗೊತ್ತಿದೆ, ಸಮಾಜಕ್ಕೂ ಗೊತ್ತಿದೆ. ಆ ಸಂದರ್ಭದಲ್ಲಿ ಇಂತಹ ಗೊಂದಲಗಳಿಗೆ ಯಾರೂ ಅವಕಾಶ ಮಾಡಿ ಕೊಡಬಾರ್ದಿತ್ತು. ದುರದೃಷ್ಟಕರ ಈ ಘಟನೆ ನಡೆದಿದೆ. ಆದರೆ ಹಿರಿಯರು ಇದನ್ನು ಈ ರೀತಿ ಮುಂದುವರಿಯದ ರೀತಿಯಲ್ಲಿ ಇದನ್ನು ಸಮಾಜವನ್ನು ಒಟ್ಟಾಗಿಕೊಂಡು ಹೋಗುವಂಥ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಅಂತ ನಮಗೆ ಅನ್ನಿಸುತ್ತೆ. ಮತ್ತು ಇದನ್ನು ಮೊದಲೇ ಮಾಡಬೇಕಿತ್ತು, ಇನ್ನು ತಕ್ಷಣದಲ್ಲಿ ಆಗುವಂಥ ಇದಕ್ಕೆ ಮದ್ದು ಹರಿಯುವಂಥ ಕೆಲಸಗಳು ಆಗಬೇಕು ಅಂತ ನಮ್ಮ ಅಪೇಕ್ಷೆ. ಮತ್ತು ಇವತ್ತು ಕಾರ್ಯಕರ್ತರ ಭಾವನೆಗಳನ್ನು ನಾವು ಒಪ್ಪಬೇಕಾಗಿರ್ತಕ್ಕಂಥದ್ದು, ಹಿರಿಯರ ಯೋಚನೆಗಳಿಗೂ ಗೌರವ ಕೊಡು, ಎರಡರ ಸಮ್ಮಿಲನ ಆಗಬೇಕಾದ್ರೆ ಸತ್ಯ ಇದೆ. ಆದರೆ ನಮಗೆ ನಾಳೆ ಸಂಘಟನೆ ಆಗ್ತಾ ಇರ್ತಕ್ಕಂಥದ್ದು, ಕಟ್ಟಡ ಆಗ್ತಾ ಇರ್ತಕ್ಕಂಥದ್ದು ಕಾರ್ಯಕರ್ತರು ಇದ್ದರೆ ಕಟ್ಟಡ, ಕಾರ್ಯಕರ್ತರು ಇದ್ದರೆ ಸಂಘಟನೆ, ಅದನ್ನು ನಾವು ಯೋಚನೆ ಮಾಡಬೇಕು, ಸಮಾಜವು ಯೋಚನೆ ಮಾಡಬೇಕು. ಇವತ್ತು ಅನೇಕ ಕೇಸುಗಳನ್ನು ತನ್ನ ಮೇಲೆ ಎಳೆದಾಕೊಂಡು ಅನೇಕ ಹೋರಾಟದಲ್ಲಿ ಯಾವುದೇ ಒಂದು ಪ್ರತಿಫಲಾಪೇಕ್ಷೆ, ಒಂದು ಪೈಸೆ ಅಪೇಕ್ಷೆ ಇಲ್ಲದೆ ದುಡಿದಿರ್ತಕ್ಕಂಥ ನೂರಾರು ನಿಸ್ವಾರ್ಥ ಕಾರ್ಯಕರ್ತರ ದಂಡಿ ಇದೆ ನಮ್ಮಲ್ಲಿ. ಅಂತಹ ಕಾರ್ಯಕರ್ತರ ಭಾವನೆಗಳು ಬೆಲೆ ಕೊಡುವಂಥ ಅವಶ್ಯಕತೆ ಇದೆ. ಅವರ ಹತ್ರ ಗೌರವಯುತವಾಗಿ ಇವತ್ತು ನಮ್ಮ ಕಾರ್ಯಕರ್ತರು ಕೇಳಿರಬೇಕು. ಇವತ್ತು ಇಲ್ಲಿ ಗೊಂದಲಕ್ಕೆ ಎಡೆ ಮಾಡಬೇಡಿ ಅಂತ ಹೇಳೋದನ್ನು ಕೇಳಿದ್ದಾರೆ. ಆರಂಭದಲ್ಲಿ ಅವರು ಕಾರ್ಯನಿರಬೇಕಾದ್ರೆ ಕೇಳಿದ್ದಾರೆ. ಜವಾಬ್ದಾರಿ ಇರ್ತಕ್ಕಂಥ ಕಾರ್ಯಕರ್ತರೇ, ವಿಶ್ವ ಹಿಂದೂ ಪರಿಷತ್ನ ಜವಾಬ್ದಾರಿ ಇರ್ತಕ್ಕಂಥ ಕಾರ್ಯಕರ್ತರೇ ಕೈ ಮುಗಿದು ಕೇಳಿದ್ದಾರೆ, ಇಲ್ಲಿ ಗೊಂದಲಕ್ಕೆ ಎಡೆ ಮಾಡಬೇಡಿ ದಯವಿಟ್ಟು ಈಗ ಅಂತ ಹೇಳುವಂಥ ಆರಂಭದಲ್ಲಿ ಹೇಳಿದ್ದಾರೆ. ಆರಂಭ ಅವರು ಕಾರಿಂದ ಇಳಿಬೇಕಾದ ಮೊದಲೇ ಹೇಳಿದ್ದಾರೆ. ಅವ್ರ ಜೊತೆ ಇರ್ತಕ್ಕಂಥವರು ಇದನ್ನು ಯೋಚನೆ ಮಾಡಬೇಕಿತ್ತು. ಯಾಕೆ, ಯಾವ ಉದ್ದೇಶವನ್ನು ಇಟ್ಟುಕೊಂಡು ಹೇಳಿದ್ದಾರೆ? ಯಾವುದೇ ಒಬ್ಬ ವ್ಯಕ್ತಿ ಸಂಘಟನೆಗೆ, ಯಾವುದೇ ಒಬ್ಬ ವ್ಯಕ್ತಿಯ ಮೇಲೆ ವೈಯಕ್ತಿಕವಾಗಿರ್ತಕ್ಕಂಥ ದ್ವೇಷ 100ಕ್ಕೆ 100 ಇಲ್ಲ. ಆದರೆ ಒಬ್ಬ ವ್ಯಕ್ತಿ ಅವನು ಯಾಕೋ ಒಂದು ಕಾರಣಕ್ಕೋಸ್ಕರ ತಪ್ಪಾಗಿದೆ, ಅವನಿಂದ ಇದು ಸಂಘಟನೆಗೆ ಲೋಪ ಆಗಿದೆ ಅಂತ ಹೇಳುವಂಥ ಭಾವನೆಗಳು ಬಂದಾಗ ಇದೆಲ್ಲ ಸಹಜವಾಗಿರ್ತಕ್ಕಂಥದ್ದು. ಇದನ್ನು ಸರಿ ಮಾಡುವಂಥ ಕೆಲಸಗಳು 100ಕ್ಕೆ 100 ಆಗಬೇಕಾಗಿದೆ, 100ಕ್ಕೆ 100 ಆಗ್ತದೆ ಅಂತ ವಿಶ್ವಾಸ ನಮ್ಮದು. ಯಾಕಂದರೆ ಸಂಘ ಇದೇ ರೀತಿ ನಮಗೆ ಕಲಿಸಿಕೊಟ್ಟದ್ದು. ಆದರೆ ಸಂಘಟನೆ ನಿರಂತರವಾಗಿ, ವ್ಯಕ್ತಿ ಶಾಶ್ವತ ಅಲ್ಲ ಯಾವತ್ತು. ನಾನೀಗ ವಿಶ್ವ ಹಿಂದೂ ಪರಿಷತ್ನ ಬಜರಂಗ ದಳದ ಜವಾಬ್ದಾರಿ, ರಾಜ್ಯ ಮಟ್ಟದ ಜವಾಬ್ದಾರಿಯಲ್ಲಿದ್ದೆ. ನಾನು ಬಿಟ್ಟರೆ ಸಂಘಟನೆ ನಡೀತಾ ಇರ್ತದೆ. ಇದು 100ಕ್ಕೆ 100 ಸತ್ಯ, ಎಲ್ಲರೂ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ ಅಂತ ನನಗೆ ಅನ್ನಿಸುತ್ತೆ. ವೈಯಕ್ತಿಕ ಸ್ವಾರ್ಥವನ್ನು ಬಿಟ್ಟಾಗ ಮತ್ತು ರಾಜಕಾರಣದಲ್ಲಿ ಸ್ವಾರ್ಥವನ್ನು ಬಿಟ್ಟು ಯೋಚನೆ ಮಾಡದಿದ್ದರೆ ಇದು ಈ ರೀತಿ ಮುಂದುವರಿಯುವಂಥ ಸಂದರ್ಭಗಳಿದೆ. ಅದಕ್ಕೋಸ್ಕರ ನಾನು ಆಗಲೂ ಅವ್ರ ಹತ್ರ ಹೇಳಿದ್ದೀನಿ, ಈ ರೀತಿ ಗೊಂದಲಗಳಿಗೆ ಎಡೆ ಮಾಡಿ ನಾವೇನು ನಮ್ಮ ಒಳಗಿರತಕ್ಕಂಥ ವಿಚಾರಗಳೇನಿದೆ ಅದನ್ನು ಒಂದು ರೂಮಿನಲ್ಲಿ ಕೂತು ಮಾತಾಡಬೇಕು, ಒಳಗಡೆ ಕೂತು ಮಾತಾಡಬೇಕಂತ ವಿಷಯ ಇದು. ಸಮಾಜ ಈ ರೀತಿ ರಸ್ತೆಯಲ್ಲಿ ನಿಂತು ಮಾತಾಡುವಂಥದ್ದು ಅಲ್ಲ ಅಂತ ಹೇಳುವಂಥ ಸಂದರ್ಭಗಳು ಈ ರೀತಿ ಘಟನೆಗಳು ನಡೆದಿರ್ತಕ್ಕಂಥದ್ದು ದುರದೃಷ್ಟಕರ. ಆದರೆ ಮುಂದಿನ ದಿವಸಗಳಲ್ಲಿ ಮಲಿಂಗೇಶ್ವರ ನಮಗೆ ಏನೋ ಇಲ್ಲಿ ನಮ್ಗೆ ಗೊತ್ತಿದೆ, ಮಲಿಂಗೇಶ್ವರ ಯಾವ ರೀತಿ ಏನೆಲ್ಲ ಆಗಬೇಕು ಅದೆಲ್ಲ ಮಾಡಿಸಿ ಮಾಡ್ತಾನೆ. ಅದಕ್ಕೋಸ್ಕರ ಒಂದು ಒಳ್ಳೆಯ ಫಲಿತಾಂಶ ಬರ್ಬೋದು ಅಂತ ನಮಗೆ ಅನ್ನಿಸುತ್ತೆ. ಇದು ಒಳ್ಳೆಯ ಫಲಿತಾಂಶಕ್ಕೆ ಇದೊಂದು ದಿಕ್ಸೂಚಿ ಅಂತ ನನಗೆ ಅನ್ನಿಸುತ್ತೆ. ಖಂಡಿತವಾಗಿ ಮಲಿಂಗೇಶ್ವರ ಇದನ್ನು ಸರಿ ಮಾಡುವಂಥ ಶಕ್ತಿ ಅವರೇ ಕೊಡ್ತಾರೆ. ಮತ್ತು ಕಾರ್ಯಕರ್ತರನ್ನ ಬಿಟ್ಟು ನಮಗೇನು ಮಾಡಲಿಕ್ಕೆ ಆಗೋದಿಲ್ಲ, ಸಮಾಜವನ್ನು ಬಿಟ್ಟು ಮಾಡಲಿಕ್ಕಾಗೋದು. ಸಮಾಜ, ಸಂಘಟನೆ ಮತ್ತು ಕಾರ್ಯಕರ್ತರು ಇದನ್ನು ಒಟ್ಟಾಗಿ ಕೊಂಡೋಗುವಂಥ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಈ ರೀತಿ ಯೋಚನೆ ಮಾಡಿಕೊಂಡು ಇವತ್ತು ಹಿರಿಯರದಕ್ಕೆ ಯೋಚನೆ ಮಾಡುವಂಥದ್ದು ಮತ್ತು ಎಲ್ಲರನ್ನ ಸೇರಿಸಿಕೊಂಡು ಹೋಗೋ ದೃಷ್ಟಿಯಿಂದ ಯೋಚನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆದ ನಂತರ ಹಿರಿಯರು ಏನಾದರೂ ಬಂದು ಮಾತಾಡಿ ಇದನ್ನೆಲ್ಲ ಸರಿ ಮಾಡಿಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ. ಎಲ್ಲರನ್ನ ಸರಿಪಡಿಸಿಕೊಂಡು ಹೋಗಬೇಕು ಅಂತ ಆ ರೀತಿ ಯೋಚನೆಗಳು ನಡೀತಾ ಇದೆ.
ಈಗ ತಾವೇ ಹೇಳಿದ್ರಿ ಗೊಂದಲಕ್ಕೆ ಒಳಗುವಂಥದ್ದನ್ನು ಮಾಡಬೇಡಿ ಅಂತ ಹೇಳಿದ್ರು. ಅಂದರೆ ಅವರು ಗೊಂದಲಕ್ಕೆ ಇವತ್ತು ಗೊಂದಲ ಮಾಡ್ತಾರೆ ಅಂತ ನಿಮಗೇನಾದರೂ ಮೊದಲು ಸೂಚನೆ ಇತ್ತ? ಬಂದು ಗೊಂದಲ ಮಾಡ್ತಾರೆ ಅಂದರೆ ನಾನು ಆಗಲೇ ಹೇಳಿದಂತೆ ಇಲ್ಲಿ ಸಂಘದ ಭದ್ರವಾಗಿರ್ತಕ್ಕಂಥ ನೆಲೆಗಟ್ಟು, ಒಂದು ವ್ಯವಸ್ಥೆ, ಚೌಕಟ್ಟು, ಸಿದ್ಧಾಂತ, ಧ್ಯೇಯ ಅಂತ ಇದೆ. ಆಗ ಆ ಸಂಘಟನೆಯ ಧ್ಯೇಯಕ್ಕೆ, ಚೌಕಟ್ಟುಗಳಿಗೆ ಅವರಿಗೆ ಕಳಿಸಲ ಸಂಘ ಪರಿವಾರದಿಂದ ಹೊರಗಡೆ ಹೋಗಿ ಚುನಾವಣೆಯನ್ನು ಎದುರಿಸಿದರು. ಸಹಜವಾಗಿ ರಾಜಕೀಯ ಪಕ್ಷದ BJP ಅವರು ಇವತ್ತು ಭಾಜಪಕ್ಕೆ ಸೇರ್ಪಡೆ ಆಗಿರ್ಬೋದು. ಆದರೆ ಒಂದು ವ್ಯವಸ್ಥೆಯ ಒಳಗಡೆ ಇದ್ದಾಗ ಮಾತ್ರ ಅವರನ್ನು ಕಾರ್ಯಕರ್ತರು ಸ್ವೀಕಾರ ಮಾಡ್ತಾರೆ. ಅಂದರೆ ಒಂದು ಪಕ್ಷದ ಚೌಕಟ್ಟಿನಲ್ಲಿದ್ದರೆ ಅಥವಾ ಒಂದು ಸಂಘಟನೆ ಚೌಕಟ್ಟಲ್ಲಿದ್ದರೆ ಕಾರ್ಯಕರ್ತರು ಸ್ವೀಕಾರ ಮಾಡ್ತಾರೆ. ಆಗ ಏನಾಗಿದೆ ಅಂತ ಕೇಳಿದರೆ, ನೀವು ಗೊಂದಲಕ್ಕೆ ಅವರು ಒಬ್ಬರು ಅನೇಕ ವರ್ಷಗಳಿಂದ ಇವತ್ತು ನಾಯಕ ಅಂತ ಗುರುತಿಸಿಕೊಂಡು ಬಂದವರು ಯಾಕೆ ಹೇಳಿದ್ದಾರೆ ಏನು ಅಂತ ಯೋಚನೆ ಮಾಡಬೇಕಿತ್ತು. ಯಾಕೆ ಉದ್ದೇಶ? ನಾನು ಹೇಳಿದ್ದು, ಒಬ್ಬರನ್ನು ಅವಮಾನ ಮಾಡುವಂಥ ಇದು ನಮ್ಮ ಮನೆಯ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮ ನಮ್ಮ ಮನೆಯ ಕಾರ್ಯಕ್ರಮ. ಇದು ನನ್ನದಂದರೆ ನನ್ನ ಮನೆಯ ಕಾರ್ಯಕ್ರಮ ಅಂತ ಎಲ್ಲ ಕಾರ್ಯಕರ್ತರು ಆ ರೀತಿಯ ಮಾನಸಿಕತೆಯಿಂದ ಇದನ್ನು ಚೆಂದ ಹಾಳು ಮಾಡಬೇಕು ಎಂಥ ಉದ್ದೇಶ ನಮ್ಮಲ್ಲಿ ಇರಲಿಲ್ಲ. ಆಗ ಅದು ಯಾಕೆ ಅವ್ರು ಹೇಳಿದ್ದಾರೆ ಅಂತ ಅವರು ಸಹ ಯೋಚನೆ ಮಾಡಬೇಕಿತ್ತಲ್ಲ. ಇದು ಬಿಟ್ಟು ಯಾರೋ ಏನು ಹೇಳ್ತಾರೆ ಅಂತ ಹೇಳೋದನ್ನು ಯೋಚನೆ ಮಾಡೋದು. ಎರಡನೇದು, ಎಲ್ಲ ವ್ಯವಸ್ಥೆಯು ಸಾಮಾಜಿಕ ಜಾಲತಾಣದ ಮೇಲೆ ನಿಂತಿದೆ, ನಾಳೆ ಅದನ್ನು ನಾವು ಡಿಫೆಂಡ್ ಮಾಡ್ತೇವೆ, ಈ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತೇವೆ ಅಂತ ಯೋಚನೆ ಮಾಡಿದರೆ ಇದು ಶುದ್ಧ ಸುಳ್ಳು, ನೀರ ಮೇಲಿನ ಗುಳ್ಳೆ. ಇದು ಸಾಮಾಜಿಕ ಇಲ್ಲ ಅಂತಲ್ಲ, ಆಧುನಿಕ ಯುಗದಲ್ಲಿ ಸಾಮಾಜಿಕ ಜಾಲತಾಣಗಳು ಎಲ್ಲವೂ ಅಗತ್ಯತೆ ಇದೆ. ಆದರೆ ಅದರ ಮೇಲೆ ಜೀವನ ಮಾಡ್ತೇವೆ ಅಂತ ಇದ್ದರೆ ಇದು ಸುಳ್ಳು ಮತ್ತು ಇದು ನೀರ ಮೇಲಿನ ಗುಳ್ಳೆ. ಯೋಚನೆ ಮಾಡಬೇಕು. ಒಂದು ಕ್ಷಣಿಕವಾಗಿ ಇದನ್ನು ನನ್ನನ್ನು ಬಿಡಲಿಲ್ಲ ಈ ರೀತಿ ಇವತ್ತು ಈಗ ವಾಟ್ಸಪ್, ನಾನು ಅದನ್ನು ಹೇಳ್ತಾ ಇದ್ದೀನಿ, ಇವತ್ತು ಇದರಲ್ಲಿ ವಾಟ್ಸಪ್ ಅಂತ ಸಾಮಾಜಿಕ ಜಾಲತಾಣ ವಾಟ್ಸಪ್ಪಲ್ಲಿ ಬರ್ತಾ ಇದೆ. ಅಶೋಕ್ ರೈ ಅವರಿಗೆ, ಶಕುಂದರ್ ಹೆಟ್ಟಿ ಅವರಿಗೆ ಬರಲಿಕ್ಕೆ ಹೇಳಿದ್ದಾರೆ, ಇವರಿಗೆ ಬಿಡಲಿಲ್ಲ ಅಂತ ಹೇಳೋದು. ನಾನು ಹೇಳ್ತಂಥದ್ದು ಇವತ್ತು ವಿಶ್ವ ಹಿಂದೂ, ಮತ್ತೊಮ್ಮೆ ಹೇಳ್ತಾ ಇರ್ತಕ್ಕಂಥದ್ದು, ವಿಶ್ವ ಹಿಂದೂ ಪರಿಷತ್ತು ವಿಶ್ವದಲ್ಲಿರ್ತಕ್ಕಂಥ ಜಾತಿ ಮತ್ತು ಜಾತಿ ಪಕ್ಷ ಎಲ್ಲವನ್ನು ಬಿಟ್ಟು ಒಟ್ಟಾಗಿ 100 ಅದರಲ್ಲಿ 2 ಮಾತಿಲ್ಲ. ಆದರೆ ಯಾಕೋ ನಾನಾಗ ಮತ್ತೊಮ್ಮೆ ಹೇಳಿದ್ದು, ಇಲ್ಲಿ ಸಂಘಟನೆಗೆ ಅದರದ್ದೇ ಆಗಿರ್ತಕ್ಕಂಥ ಒಂದು ಬದ್ಧತೆ, ಕಮಿಟ್ಮೆಂಟು ಮತ್ತು ಒಂದು ಚೌಕಟ್ಟು ಅಂತ ಇದೆ. ಯಾಕೋಸ್ಕರ ಅರುಣ್ ಕುಮಾರ್ ಪುತ್ತಿಲ್ರು ಬಜರಂಗದಳ ಬಿಟ್ಟು ಬೇರೆ ಜವಾಬ್ದಾರಿ ರಾಮ್ ಸೇನೆಯನ್ನು ಕಟ್ಟಿದ್ರು? ಇವತ್ತು ಪ್ರಶ್ನೆ ಕೇಳಬೇಕಲ್ಲ. ನಾನು ಹೇಳಿದ್ದು ಇದನ್ನು ಬಿಟ್ಟು ಹೊರಗಡೆ ಸುಮ್ಮನೆ ಬೇಡ. ಅದು ನಾನು ಹೇಳಿದ್ದು ಗೊಂದಲವನ್ನು ಪರಿಹಾರ ಮಾಡಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ನಾವು ಮಾತಾಡ್ತಾ ಇದ್ದೇವೆ. ಈ ರೀತಿ ಪ್ರಶ್ನೆಗಳು ಬರ್ತದೆ ಅಂತ ಸಹಜವಾಗಿ ನಾನು ಹೇಳಿದ್ದು. ನಮಗೆ ವ್ಯಕ್ತಿಯ ಬಗ್ಗೆ ಎಲ್ಲರ ಬಗ್ಗೆ ಗೌರವ ಇದೆ, ಪ್ರತಿಯೊಬ್ಬ ವ್ಯಕ್ತಿ ಮೇಲೆ ನಾವು ಗೌರವ ಇಟ್ಕೊಡ್ತೇವೆ. ಆದರೆ ವೈಯಕ್ತಿಕ ವಿಚಾರಗಳು ಈ ರೀತಿ ಸಂಘಟನಾತ್ಮಕ ವಿಚಾರಗಳು ಬಂದಾಗ ಈ ರೀತಿ ಕಾರ್ಯಕರ್ತರ ಹತ್ರ ಭಾವನೆಗಳಿರುತ್ತೆ. ಒಬ್ಬ ಸಂಘಟನೆಯ ನಿರಂತರವಾಗಿ ಸಂಘಟನೆಯಲ್ಲಿ ಕೆಲಸ ಮಾಡೋದಕ್ಕೂ ಸಂಘಟನೆ ಬಿಟ್ಟು ಹೊರಗಡೆ ಹೋದಾಗ ಬರುವಂಥ ವ್ಯತ್ಯಾಸಕ್ಕೂ ನಾವು ಅದನ್ನು ಯೋಚನೆ ಮಾಡಬೇಕು. ಇದು ಸಹ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಒಬ್ಬ ಸಂಘಟನೆಯಲ್ಲಿ BJP ಇರ್ಬೋದು, ಸಂಘ ಇರ್ಬೋದು, RSS ಇರ್ಬೋದು, ಅಥವಾ ಯಾವುದೇ ಒಂದು ಸಂಘಟನೆಯಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ ಅದರಲ್ಲಿ ಹೊಂದಿಕೊಂಡಿದ್ದಾನೆ, ಸಂಘಟನೆಯ ಕೆಲಸವನ್ನು ಚೆನ್ನಾಗಿ ಮಾಡ್ತಾನೆ ಅಂತ ಅರ್ಥ. ಸಂಘಟನೆ ಬಿಟ್ಟು ಇನ್ನೊಂದು ಸಂಘಟನೆಗೆ ಹೋಗ್ತಾನೆ, ಇನ್ನೊಂದು ಸಂಘಟನೆ ಕಟ್ತಾನೆ ಅಂತ ಹೇಳಿದರೆ, ನಾನು ಒಂದು ಸಣ್ಣ ಉದಾಹರಣೆ ಮತ್ತೆ ಹೇಳ್ತಾ ಇದ್ದೇನೆ. ಇವತ್ತು ಪ್ರವೀಣ್ ಭಾಯ್ ತೊಗಾಡಿಯರು ಅತ್ಯಂತ ಗೌರವಾನ್ವಿತ ವ್ಯಕ್ತಿ. ನಾನು ಅವರ ಜೊತೆ 3 ದಿವಸ ನಿರಂತರವಾಗಿ 24 ಗಂಟೆ ಅವರ ಸೇವೆ ಮಾಡುವಂಥ ಸೌಭಾಗ್ಯ ಅಂತ. ಯಾಕಂದರೆ ಅಷ್ಟೊಬ್ಬ ಇಡೀ ಜೀವನವನ್ನೇ ಸಂಘಟನೆಗೋಸ್ಕರ ಸಮರ್ಪಿತಗೊಂಡಿರ್ತಕ್ಕಂಥ ಪ್ರವೀಣ್ ಭಾಯ್ ತೊಗಾಡಿ ಅವರೇ ಸಂಘದಿಂದ ಹೊರಗೆ ಹೋಗಿದ್ದಾರೆ. ಸಂಘ ಹೊರಗಿಟ್ಟದಲ್ಲ, ಅವರೇ ಸಂಘದಿಂದ ಹೊರಗೆ ಹೋಗಿದ್ದಾರೆ. ಆದರೆ ಮತ್ತೆ ಅವರು ಇವತ್ತು ಸಂಘದ ಜೊತೆ ನಿಮಗೆ ನೋಡಿರ್ಬೋದು ಗುರುತಿಸಿಕೊಳ್ಳುವಂಥ ಕೆಲಸ ಮಾಡಿ. ಆದರೆ ಸಂಘ ಎಲ್ಲರನ್ನು ಜೋಡಿಸಿಕೊಂಡು ಹೋಗ್ತದೆ, ಇಲ್ಲ ಅಂತಲ್ಲ. ಆದರೆ ಅವರು ಹೊರಗೆ ಹೋಗಿದ್ದು ಯಾಕೆ ಅಂತ ಹೇಳುವಂಥದ್ದು ಕ್ವಶ್ಚನ್ ಮಾರ್ಕ್ ಇರುತ್ತೆ. ಅದನ್ನು ಯೋಚಿಸಬೇಕಾದ ಅವಶ್ಯಕತೆ ಇದೆ. ಇದು ಈ ವಿಷಯ ಅಂದರೆ ಇದಕ್ಕೆ ಮೊದಲು ನಡೆದಂತಹ ಏನು ಇವತ್ತಿನ ಕಾರ್ಯಕ್ರಮಕ್ಕೆ ಪೂರ್ವಭಾವಿಯಾಗಿ ಸಭೆಯಲ್ಲಿ ಬಂದಾಗಲೂ ಕೂಡ ಪ್ರಸ್ತಾಪ ಆಗಿತ್ತು. ಆ ಸಂದರ್ಭದಲ್ಲಿ ಹಿರಿಯರಾದಂಥ ಯುವಕರವರೇ ಏನು ಅರುಣ್ ಕುಮಾರ್ ಪುತ್ತಿಲ್ ಅವರು ಬರುವುದಾದರೆ ಆಕ್ಷೇಪ ಇಲ್ಲ, ಅವರಿಗೆ ಕೂಡ ಆಹ್ವಾನ ಕೊಡ್ತೇವೆ ಅಂತ ಹೇಳಿದ್ದಾರೆ ಎನ್ನುವಂಥ ಮಾತಿದೆ. ಅದ್ರ ಬಗ್ಗೆ ನಾನು ಆ ಸಭೆಯಲ್ಲಿ ಇರಲಿಲ್ಲ. ಕಾರ್ಯಕರ್ತರ ಚರ್ಚೆ ಆಗಿದೆ ಅಂತ ಹೇಳುವಂಥ ಮಾಹಿತಿಗಳು ಬಂದಿದೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು, ಇವತ್ತು ಅರುಣ್ ಕುಮಾರ್ ಪುತ್ತಿಲ್ರವರ ಬಗ್ಗೆ ಅವರು ಆಮಂತ್ರಣವನ್ನು ಕೊಟ್ಟಿರತಕ್ಕಂಥದ್ದು ನಮ್ಮ ಗಮನಕ್ಕೆ ಬರಲಿಲ್ಲ. ಕಾರ್ಯಕರ್ತರಿಗೂ ಅವರಿಗೆ ಏನು ಆ ಚರ್ಚೆ, ಆ ಸಂದರ್ಭ ನಾನು ನಿಜವಾಗಿ ಇರಲಿಲ್ಲ ಅಲ್ಲಿ. ಆದರೆ ನಮ್ಮ ಗಮನಕ್ಕೆ ಬಂದಿದೆ, ಅಲ್ಲಿ ಚರ್ಚೆಗಳಾಗಿದೆ ಅಂತ ಹೇಳುವಂಥ ಗಮನಕ್ಕೆ ಬಂದಿದೆ. ಮತ್ತು ಇಂತಹ ಗೊಂದಲಗಳು ಆಗಲಿಕ್ಕಿಲ್ಲ ಅಂತ ಹೇಳುವಂಥ ವಿಶ್ವಾಸ ನಮಗಿತ್ತು. ಆದರೆ ಗೊಂದಲವನ್ನೇ ಸೃಷ್ಟಿ ಮಾಡಬೇಕು ಅಂತ ಉದ್ದೇಶವನ್ನು ಯಾರಾದರೂ ಹೋಗಿಗಳು ಇಟ್ಟುಕೊಂಡ್ರೆ ಅದರ ಅರ್ಥ ಏನು ಅಂತ ನಾವು ಯೋಚನೆ ಮಾಡಬೇಕಂತ ಅವಶ್ಯಕತೆ ಇದೆ. ಇದರ ಹಿಂದೆ ಏನಿದೆ ಅಂತ ನಾನು ಯಾರೋ ಒಬ್ಬರು ವೈಯಕ್ತಿಕ ಟಾರ್ಗೆಟ್ ಮಾಡ್ತಾ ಇಲ್ಲ. ಆದರೆ ಮತ್ತೆ ಹೇಳ್ತಾ ಇದ್ದೇನೆ, ಇದು ಸಮಾಜವನ್ನು ವಿಘಟನೆ ಮಾಡುವಂಥ, ಸಮಾಜ ಕಾರ್ಯಕರ್ತರ ಮನಸ್ಸನ್ನು ಒಡೆಯುವಂಥ ಪ್ರಯತ್ನಗಳು ನಿರಂತರವಾಗಿ ಆಗ್ತಾಯಿದೆ. ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ. ಇದು ವೈಯಕ್ತಿಕವ, ಸ್ವಾರ್ಥವ ಏನು ಅಂತ ಗೊತ್ತಿಲ್ಲ. ಚುನಾವಣೆ ಸಂದರ್ಭಗಳಿಂದ ನೀವು ಪತ್ರಿಕೆ ಬರೆದ್ರೆ, ನಾವು ಪತ್ರಿಕೆ ಮಿತ್ರರಾಗಿ ನಾನು ಹೇಳ್ತಾ ಇದ್ದೇನೆ, ಅವತ್ತಿನಿಂದ ಗಮನಿಸಿರ್ಬೋದು. ಇಲ್ಲಿ ಪುತ್ತೂರು ಅಂತ ಹೇಳಿದರೆ ಅದು ನಾವು ಎಲ್ಲ ಒಂದಾಗಿ ಹೋಗುವಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಒಟ್ಟಾಗಿ ಹೋಗುವಂಥ ಇದಿರ್ಬೋದು.
ಆ ಚುನಾವಣೆಗಳ ನಂತರ ಅಣ್ಣ ತಮ್ಮಂದಿರ ಒಳಗಡೆ, ತಂದೆ ಮಕ್ಕಳ ಒಳಗಡೆ ಈ ರೀತಿ ವಿಘಟನೆಗಳಾಗಿರ್ತಕ್ಕಂಥದ್ದು, ಭಾವನೆಗಳ ವ್ಯಾಪಕವಾಗಿ ಆಗಿರ್ತಕ್ಕಂಥದ್ದು, ಮತ್ತು ಎಲ್ಲದಕ್ಕೂ ಪ್ರಶ್ನಿಸುವಂಥ ಒಂದು ಕೆಲಸಗಳಾಗ್ತಾ ಇರ್ತಕ್ಕಂಥದ್ದು, ಈ ರೀತಿ ನಡೀತಾ ಇರ್ತಕ್ಕಂಥದ್ದು ಅದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ನನಗೆ ಅನ್ನಿಸೋದು. ಎಲ್ಲವೂ ಒಂದು ವ್ಯವಸ್ಥೆಯ ಒಳಗಡೆ ಇದ್ದರೆ, ಅಂದರೆ ಯಾರನ್ನು ಕಟ್ಟಿ ರೂಮ್ನೊಳಗಡೆ ಕಟ್ಟಿ ಹಾಕಬೇಕು ಅಂತ, ಬಟ್ ಅದಕ್ಕೊಂದು ವ್ಯವಸ್ಥೆ ಅಂತ ಇದೆ. ಆ ವ್ಯವಸ್ಥೆಯ ಒಳಗಡೆ ಇದ್ದರೆ ಮಾತ್ರ ಅದು ಚಂದ, ಸುಂದರ ಇರ್ತದೆ ಅಂತ ನಮಗೆ ಬದುಕು ಮತ್ತು ಸಮಾಜ ಸುಂದರ ಇರ್ತದೆ ನಮ್ಮ ಅನಿಸಿಕೆ. ಕಾರ್ಯಕರ್ತರ ನೇತನಾಗಿದ್ದುಕೊಂಡು ಇದನ್ನು ಹೇಗೆ ಸರಿ ಮಾಡ್ಬೋದು ಅಂತ ತಾವು ಹೇಳ್ತೀವಿ? ನಾನು ಮತ್ತೆ ಹೇಳ್ತಾ ಇದ್ದೇನೆ, ನಾವು ಎಲ್ಲರನ್ನ ಒಟ್ಟಾಗಿ ಕೊಂಡೋಗಬೇಕು ಅಂತ ಹೇಳುವಂಥದ್ದು ವ್ಯವಸ್ಥೆ. ಇವತ್ತು ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಕಾರ್ಯಕರ್ತರ ಹಂಬಲ, ಕಾರ್ಯಕರ್ತರ ಒತ್ತಡ ಎಲ್ಲವೂ ಇರುತ್ತೆ. ಆದರೆ ಕಾರ್ಯಕರ್ತರ ಭಾವನೆಗಳಿಗೆ ನಿಜವಾಗಿ 100ಕ್ಕೆ 100 ಬೆಲೆ ಕೊಡುವಂಥ ಅವಶ್ಯಕತೆ ದಿನಗಳಿದೆ. ನೋಡಿ, ಪೋಪಣ್ಣ ಅಂತ ಹಿರಿಯರು ಒಂದು ಇಡೀ ಅವರ ಅರ್ಪಣೆಯನ್ನು ಮಾಡಿ ಆ ಜಾಗವನ್ನು ಇವತ್ತು ಉಳಿಸಿ ನಮ್ಮ ಸಂಘಟನೆಗೆ ಕೊಟ್ಟಿದ್ದಾರೆ 100ಕ್ಕೆ 100. ಆದರೆ ಇವತ್ತಿನ ಯುಗ ಸುಮಾರು ಒಂದು ಜನ್ರೇಷನ್ ಚೇಂಜ್ ಆದಾಗ ಆ ಹೊಸ ಕಾರ್ಯಕರ್ತರಿಗೆ ಇದು ಗೊತ್ತಿದ್ದರೂ ಸಹ ಅವರ ಸ್ಪೀಡ್ ಮತ್ತು ಇವತ್ತೀಗ ನೀವು ಮೊದಲಾದರೆ ನಾವು ಅವರ ಮನೆಗೆ ಹೋಗಿ ಹೇಳಿ ಬರೋದು, ನೀವು ಬರಬೇಕು ನಾಳೆ ಅಂತ ಹೇಳಿಕೆ ಕೊಟ್ಟು ಬರೋದು. ಈಗ ಅದಲ್ಲ, ವಾಟ್ಸಪ್ಪಲ್ಲಿ ಕಳಿಸಿದ್ರೆ ಸಾಕು. ಈ ರೀತಿ ಸ್ಪೀಡ್ ಬದಲಾವಣೆಗಳು, ಆಧುನಿಕತೆಯ ವ್ಯವಸ್ಥೆಗಳಲ್ಲಿ ನಾವು ಅವರನ್ನು ಜೋಡಿಸಿಕೊಂಡು ಹೋಗುವಂಥ ಅವಶ್ಯಕತೆ ಇದೆ. ಕಾರ್ಯಕರ್ತನ ಬಿಟ್ಟು ಯಾವುದೇ ಸಂಘಟನೆ ನಡೆಯಲಿಕ್ಕೆ ಸಾಧ್ಯನೇ ಇಲ್ಲ. ನನಗೆ ಸಮಾಜವು ಇವತ್ತು ಒಂದು ರೀತಿಯಲ್ಲಿ ನಾನು ಸಮಾಜಕ್ಕೂ ಇವತ್ತು ಒಬ್ಬ ಕಾರ್ಯಕರ್ತ, ಸಮಾಜಕ್ಕೂ ಇವತ್ತು ಪಿಲ್ಲರ್ 100ಕ್ಕೆ 100 ಗಟ್ಟಿಯಾಗಿ ಹೇಳ್ತಾ ಇದೆ, ತಟ್ಟಿಕೊಂಡು ಹೇಳ್ತಾ ಇದ್ದಾರೆ. ಸಮಾಜಕ್ಕೂ ಇವತ್ತು ಪಿಲ್ಲರ್ ಯಾರು ಅಂತ ಹೇಳಿದರೆ, ಸಮಾಜದ ರಕ್ಷಣೆಯಲ್ಲಿ ಒಂದು ಪಿಲ್ಲರ್ ಯಾರು ಅಂತ ಒಬ್ಬ ಕಾರ್ಯಕರ್ತ. ಕಾರ್ಯಕರ್ತರನ್ನು ಇದನ್ನು ಅಷ್ಟು ಸುಲಭದ ಕೆಲಸ ಅಲ್ಲ. ಆದರೆ ಗೊತ್ತಿದೆ, ನಮ್ಮ ಕಾರ್ಯಕರ್ತರು ಎಲ್ಲರೂ ಯಾವುದೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಮಾಡುವವರಲ್ಲ, ಆದರೆ ಉದ್ದೇಶವನ್ನು ಇಟ್ಟುಕೊಂಡೇ ಕೆಲಸ ಮಾಡುವರು. ಅಂದರೆ ಒಟ್ಟು ಕೆಲಸ ಮಾಡೋದಲ್ಲ, ನಮ್ಮ ರಾಷ್ಟ್ರವನ್ನು, ಭವ್ಯ ಭಾರತವನ್ನು ನಿರ್ಮಾಣ ಮಾಡಬೇಕು ಮತ್ತು ಭಾರತವನ್ನು ರಾಷ್ಟ್ರಗುರು, ಜಗದ್ಗುರು ಮಾಡಬೇಕು ಅಂತ ಹೇಳುವಂಥ ಉದ್ದೇಶವನ್ನು ಇಟ್ಟುಕೊಂಡೇ ಕೆಲಸ ಮಾಡೋದು. ಅದರಲ್ಲೇನು ಪ್ರಶ್ನೆ ಇಲ್ಲ. ನಾನು ಮೊನ್ನೆ ಉಲ್ಲೇಖ ಮಾಡಿದೆ, ನಮ್ಮ ಜೊತೆ ಇರತಕ್ಕಂಥ ಕಾರ್ಯಕರ್ತರಿಗೆ ಪಂಚಾಯತ್ ಮೆಂಬರ್ ಆಗಬೇಕು, ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಬೇಕು, ನಗರಸಭೆ ಸೀಟ್ ಸಿಗಬೇಕು ಅಂತ 100ಕ್ಕೆ 100 ಯಾರದ್ದು, ನೀವು ಯಾರ ಹತ್ರ ಬೇಕಾದ್ರೆ ಬಾಯಿ ಬಿಡಿಸಿ, 100ಕ್ಕೆ 100 ಹಂಬಲ ಇಲ್ಲ. ಅವರದ್ದು ಉದ್ದೇಶ ಏನು ಅಂತ ತನ್ನಲ್ಲಿರ್ತಕ್ಕಂಥ ಸಮಯ, ತನ್ನಲ್ಲಿರ್ತಕ್ಕಂಥ ಸಮಾಜದ ಕಾರ್ಯಕ್ಕೋಸ್ಕರ ಯೋಚನೆ ಮಾಡಿ ಕೆಲಸ ಮಾಡುವಂಥ ಕಾರ್ಯಕರ್ತರು ಇವತ್ತು ನಿಮ್ಗೆ ಗೊತ್ತಿದೆ, 100 ಜನ ಇದ್ದಾರೆ. ಅವರ ಭಾವನೆಗಳಿಗೂ ನಾವು ಬೆಲೆ ಕೊಡುವಂಥದ್ದು, ಅವರನ್ನು ಸಹ, ಅವರಿಗೆ ಸಹ ಈಗಿನ ವ್ಯವಸ್ಥೆಯನ್ನು ಅರ್ಥೈಸಿಕೊಂಡು ಯಾವ ರೀತಿ ನಾವು ಹೋಗಬೇಕು ಅಂತ ಹೇಳುವಂಥ ಕೆಲಸಗಳು ಮಾಡಬೇಕಾಗಿದೆ. ಈ ನಮ್ಮ ಹಿರಿಯರ, ನಮ್ಮದು ಕರ್ತವ್ಯ, ಹಿರಿಯರದು ಕರ್ತವ್ಯ. ಒಟ್ಟಾಗಿ ಕೊಂಡೋಗ, ನಾನು ಆಗಲೇ ಹೇಳಿದಂತೆ ಕಾರ್ಯಕರ್ತ, ಸಂಘಟನೆ ಮತ್ತು ಸಮಾಜ ಇದನ್ನು ಜೋಡಿಸಿಕೊಂಡು ಹೋಗೋದಕ್ಕೆ 100ಕ್ಕೆ 100 ಪ್ರಯತ್ನ ಮಾಡ್ತೀವಿ ಮತ್ತು ಯಶಸ್ವಿ ಆಗ್ತೀವಿ. 100ಕ್ಕೆ 100 ನಾವು ಯಶಸ್ವಿ ಆಗ್ತೀವಿ, ವಿಶ್ವಾಸ ಇದೆ. ದಿನಗಳು ಬರಬೇಕು. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.